ಓಕೆ ಗುಡ್ ಮಾರ್ನಿಂಗ್ ಎವ್ರಿವನ್. ಪಾಡ್ಗ ಇದು ಮಾಮಮ್ಮ ತಿನ್ಲೆ. ತಿಂಡಿ ತಿನ್ಕ ಬೊಕ್ಕ ಪಾತಿರ್ಗ. ನಮ್ಮ ತಿಂಡಿ ಎಲ್ಲ ಆಯಿತು. ಈಗ ಟಾಮಿ ವೆಯ್ಟ್ ಮಾಡ್ತಾ ಇದ್ದಾನೆ ಒಂದು ಬ್ರೇಕ್ಫಾಸ್ಟ್ ಯಾವಾಗ ಕೊಡ್ತಾರೆ ಅಂತ. ಅವನು ಹೀಗೆ ನಮ್ದೆಲ್ಲ ಆದಮೇಲೆ ನೆನ್ಪು ಮಾಡ್ತಾ ಇರ್ತಾನೆ. ಗುಡ್ ಮಾರ್ನಿಂಗ್. ಎಲ್ಲರದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತಾ? ನಂದು ಸಹ ಎಲ್ಲ ಆಯಿತು. ನಾನು ಏನು ಮಾಡಿದ್ದೆ, ಚಪಾತಿ ಮತ್ತು ಬಾಜಿ ಮಾಡಿದ್ದೆ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕಂದರೆ ಇಲ್ಲಿ ತುಂಬ ಕ್ಲೌಡಿ, ಒಂಥರ ಮೋಡ ವೆದರು, ಬೋರ್ ಆಗ್ತಾಯಿದೆ. ಅಪ್ಪು ಸಹ ತುಂಬ ಬ್ಯುಸಿ ಇದ್ದಾನೆ. ಅವ್ನು ಕಾರ್ಟೂನ್ ಬಿಟ್ಟರೆ ಮತ್ತೆ ಎಂತ ಮಾಡೋದಿಲ್ಲ. ಹಾಗಾಗಿ ಅವನು ಸಹ ಮಾತಾಡೋದಿಲ್ಲ, ಬೋರ್ ಆಗ್ತಾಯಿದೆ. ಹಾಗೆ ನನ್ನದೇ ಪರ್ಸನಲ್ ಏನಾದರೂ ಕೆಲಸ ಮಾಡುವ ಅಂತ ಇದ್ದೇನೆ. ಯಾಕಂದರೆ ನಮ್ಮದು ಹಬ್ಬ ಸಹ ಬಂತು, ಬಿಸು ಅಂತ ಹೇಳ್ತಾರಲ್ಲ, ಯುಗಾದಿ. ಅದು ಹಬ್ಬ ಬಂದಿದೆ ಈಗ 15ಗೆ. ಕ್ಯಾಲೆಂಡರಲ್ಲಿ ಹಾಲಿಡೇಸು 14ಗಿದೆ, ನಮ್ಮದು 15ಗೆ ಹಬ್ಬ. ಹಾಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮೂರು ಪುತ್ತೂರು, ಸುಳ್ಯ ಪುತ್ತೂರು ಇದೆ ಅಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಸಣ್ಣ ಪುಟ್ಟ ಪ್ಯಾಕಿಂಗು, ಆಮೇಲೆ ನಮ್ಮ ಕೆಲಸ, ಮಗು ಇದು ಅದು ಇದೆಲ್ಲ ಆಗ್ತಾ ಉಂಟು. ಹಾಗೆ ಇವತ್ತು ನನ್ನದೇ ಒಂದು ಪರ್ಸನಲ್ ಕೆಲಸ ಮಾಡುವ ಅಂತ. ಏನು ಅಂತ ಹೇಳಿದರೆ, ನಾನೊಂದು ಪ್ರಾಡಕ್ಟ್ ತಂದಿದ್ದೀನಿ ನೋಡಿ. ಇದು ಫೇಶಿಯಲ್ ಹೇರ್ ರಿಮೂವರ್ ಅಂತ. ಇದಂದರೆ ನಮ್ಮದು ಅಪ್ಪರ್ ಲಿಪ್ಪು, ಐಬ್ರೋಸು ಎಲ್ಲ ಇದರಲ್ಲೇ ಹಿಂಗೆ ಮಾಡಿದರೆ ಆಯಿತು. ಇದರಲ್ಲೇ ಎಲ್ಲ ಮಾಡ್ಬೋದು. ಇದು ತುಂಬ ಈಸಿ ಆಗ್ತದೆ. ಇಲ್ಲಾಂದರೆ ಯಾರು, ನಮ್ಮದೊಂಚೂರು ವಿಲೇಜ್, ಹಾಗಾಗಿ ಇಲ್ಲಿ ಪಾರ್ಲರ್ಸ್ ಅಷ್ಟು ಸರಿ ಇಲ್ಲ. ಹಾಗಾಗಿ ನಾನೇ ಮನೇಲಿ ಮಾಡುವ ಅಂತ ಇದ್ದೇನೆ. ತುಂಬ ಈಸಿ ಆಗ್ತದೆ ನೋಡಿ. ಅಮೆಝಾನಲ್ಲಿ ಸಿಗ್ತದೆ ಇದು. ನಾನೊಂದು 4-6 ಮಂತ್ ಆಯ್ತು ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ, ತುಂಬ ಈಸಿ. ಕೆಲವರಿಗೆಲ್ಲ ಸೆನ್ಸಿಟಿವ್ ಸ್ಕಿನ್ ಇರ್ತದಲ್ಲ, ರ್ಯಾಷಸ್ಸು ಅದು ಇದೆಲ್ಲ ಆಗ್ತದೆ. ಮತ್ತು ಸಡನ್ನೇ ಟೂರ್ ಪ್ಲ್ಯಾನ್ ಎಲ್ಲ ಮಾಡ್ತಾರಲ್ಲ, ಆವಾಗ ಸಡನ್ನೇ ಪಾರ್ಲರಿಗೆಲ್ಲ ಹೋಗ್ಲಿಕ್ಕಾಗೋದಿಲ್ಲ. ಆವಾಗ ಇದರಲ್ಲಿ ಆರಾಮಾಗ್ತದೆ. ಒಂಚೂರು ಪೌಡರ್ ಇಲ್ಲೇ ಇದು ಹಾಕ್ಕೋಬೇಕು, ಹಾಕ್ಕೊಂಡು ಸೇಮ್ ಪಾರ್ಲರಲ್ಲೆಲ್ಲ ಮಾಡ್ತಾರಲ್ಲ, ಹೀಗೆ ಮಾಡಿದರೆ ಆಯಿತು. ನಾನು ನಿನ್ನೆಷ್ಟೇ ಮಾಡಿದೆ, ಹಾಗಾಗಿ ಜಾಸ್ತಿ ಇಲ್ಲ. ತುಂಬ ಈಸಿ, ಲೈಟ್ ರೇಸರ್ ಥರ ಕೊಟ್ಟಿರ್ತಾರೆ ಇಲ್ಲಿ. ತುಂಬ ಶಾರ್ಪ್ ಏನಿರೋದಿಲ್ಲ, ತಾಗೋದೇನಿಲ್ಲ, ಆರಾಮ್ಸಲ್ಲಿ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ತುಂಬ ಈಸಿ. ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ರೆ ಎನಿ ಟೈಮ್ ಮಾಡ್ಬೋದು ನಿಮಗೆ. ಹಾಗೆ ಆಮೇಲೆ ಲಂಚಿಗೆ ಏನು ಮಾಡೋದು, ಲಂಚಿಗೆ ಮೀನಿದೆ, ಮೀನು ಫ್ರೈ, ಆಮೇಲೆ ಟೊಮೆಟೊ ಸಾರು. ನಾನು ವೆಜ್, ನಮ್ಮೂರಲ್ಲಿ ಪೂಜೆ ನಾಗಂದು, ಹಾಗೆ ನಾವು 1.5 ತಿಂಗಳಾಯಿತು ನಾನು ವೆಜ್. ಮಗನೂ ಆ್ಯಕ್ಚುಲಿ ವೆಜ್, ಅವನು ಎಗ್ಗಿಲ್ಲದೆ ತಿನ್ನೋದಿಲ್ಲ ಊಟ. ಹಾಗಾಗಿ ಅವನಿಗೆ ಓಕೆ, ಸಣ್ಣ ಮಕ್ಕಳಲ್ಲ. ಮತ್ತು ನನ್ನ ಹಸ್ಬೆಂಡು ತಿಂತಾರೆ. ಹಾಗಾಗಿ ನಾನು ಅದೇ ಮಾಡುವ ಅಂತ ಇದ್ದೇನೆ ಈಗ. ಮತ್ತು ನನಗೆ ಸಂಜೆ ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಮಣಿಪಾಲಕ್ಕೆ. ನಮ್ಮದು ಹಬ್ಬಕ್ಕೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಉಂಟು. ಹಾಗೆ ಡ್ರೆಸ್ ತೊಗೊಳ್ಳುವ ಅಂತೇಳಿ ಅತ್ತೆ ಮನೆಗೆ ಹೋಗುವ ಅಂತ ಸಂಜೆ ಪ್ಲ್ಯಾನ್ ಇದೆ. ಹೋಗಲೇಬೇಕು, ಚೇಂಜ್ ಮಾಡಲಿಕ್ಕೆ ಹಾಗೆ ಇಲ್ಲ. ಹೋದರೆ ಸ್ವಲ್ಪ ಶಾಪಿಂಗ್ ಮಾಡಿ ಅಲ್ಲೇ ಊಟ ಮಾಡಿ, ಲೇಟ್ ಆದರೆ ನಿಲ್ಲೋದಲ್ಲೇ, ಇಲ್ಲಾಂದರೆ ಬರೋದು ಪುನಃ. ಹಾಗೆ ಫುಲ್ ಬ್ಯುಸಿ. ಮತ್ತು ಮತ್ತು ನಾವೊಂದು ಕೊರಗಜ್ಜನಲ್ಲಿಗೂ ಹೋಗ್ಲಿಕ್ಕೆ ಉಂಟು. ತುಂಬ ಮನ್ನತ್ತು ಕೇಳ್ಕೊಂಡಿದ್ದೆ, ಎಲ್ಲನೂ ಫುಲ್ಫಿಲ್ ಮಾಡಿದ್ದಾರೆ. ಟಚ್ ಉಂಟು. ಕೊರಗಜ್ಜನ ಮಹಿಮೇನೆ ಹಾಗೆ ಅಲ್ವಾ. ಯಾರೇ ಬೇಕಿದ್ರೂ ನೆನೆಸಿ, ಏನೂ ಆಗಿಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಥರ ನಂದು ತುಂಬ ಇದೆ ಲಿಸ್ಟ್. ಹಾಗೆ ತುಂಬ ಮನ್ನತ್ತು ಉಳಿದಿತ್ತು. ಮಣಿಪಾಲದಲ್ಲೊಂದಿದೆ ಕೊರಗಜ್ಜಂದು ಕ್ಷೇತ್ರ, ಅಲ್ಲಿಗೆ ಹೋಗಿ ಎಲ್ಲ ನಮ್ಮದು ಹರಕೆ ಎಲ್ಲ ಕೊಟ್ಟು, ಮತ್ತು ಅತ್ತೆ ಮನೆಗೆ ಹೋಗಿ ಇವನನ್ನು ಬಿಟ್ಟು ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರುವ ಅಂತ ಹೇಳಿದ್ದೇವೆ. ಹಾಗೆ ಏನೆಲ್ಲ ಆಗ್ತದೆ ಅಂತ ಮತ್ತೆ ನೋಡಬೇಕು. ನಾನು ಅಪ್ಡೇಟ್ ಮಾಡ್ತೀನಿ ಏನೆಲ್ಲ ಮತ್ತೆ ಆಗ್ತದೆ ಅಂತ.
ಓಕೆ. ಇದು ನಮ್ಮದೊಂದು ಕೋಳಿ ನೋಡಿ ಅಂತೆ. ಯಾವತ್ತು ನೋಡಿದರೂ ಅದಕ್ಕೆ ಇದ್ರ ಮೇಲೆ ಆಗಬೇಕು, ಗೋಡ್ರೇಜ್ ಮೇಲೆ ಬಂದು ಕೂತ್ಕೊಳ್ಳೋದು. ಅಪ್ಪುದು ಒಂದು ಟ್ರಾಲಿ ಅದು ಬ್ಯಾಗ್ ಇರ್ತದಲ್ಲ, ಸಣ್ಣ ಮಗು ಇದ್ದಾಗ ಅದರ ಮೇಲೆ ಬಂದು ಕೂತ್ಕೊಂಡು ಎಗ್ಗಿಡೋದು. ಇದು ದೊಡ್ಡ ಇದೇನು ಕ್ವೀನ್ ಆಗಿತ್ತೇನೋ ಹಿಂದಿನ ಜನ್ಮದಲ್ಲಿ. ನೆಲದಲ್ಲೆಲ್ಲ ಆಗೋದಿಲ್ಲ ಏನೋ ಅದಕ್ಕೆ ಎಲ್ಲಾದರೂ ಎತ್ತರ ಜಾಗದಲ್ಲಿ ಬೇಕೇನೋ. ಕರೆಕ್ಟ್ ಟೈಮಿಗೆ ನಾವು ಡೋರ್ ಓಪನ್ ಮಾಡಿದಾಗ ಅದು ಎಷ್ಟೊತ್ತಿಗೆ ಬಂದು ಕೂತ್ಕೊಳ್ಳೋದಂತೆ ನಮಗೆ ಗೊತ್ತಿರೋದಿಲ್ಲ. ಒಂದೊಂದು ಎಗ್ ಸಿಗ್ತದೆ ಮಾತ್ರ. ಮಧ್ಯಾಹ್ನ ಲಂಚಿಗೆ ಫಿಶ್ ಫ್ರೈ ಮತ್ತು ಫಿಶ್ಶಿದ್ದು ಎಗ್ ಬರ್ತದಲ್ಲ, ಅದು ಫ್ರೈ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಫಿಶ್ಶಿದ್ದು ಎಗ್ ಉಂಟಲ್ಲ, ಅದು ಫ್ರೈ ಅಂದರೆ ತುಂಬ ಇಷ್ಟ. ಹಾಗೆ ನಾನದು ಫ್ರೈ ಮಾಡ್ತಾಯಿದ್ದೀನಿ. ನಾನು ಮಾತ್ರ ವೆಜ್ಜು, ನಮ್ಮದು ಸ್ವಲ್ಪ ಪೂಜೆ ಇದೆ, ಹಾಗೆ ನಾನು ವೆಜ್ಜು. ಅದಕ್ಕೂ ನನಗೋಸ್ಕರ ಸ್ಪೆಷಲ್ ಮಾಡಿದ್ದೇನೆ, ಹಾಗೇನಿಲ್ಲ. ಇಲ್ಲಿ ನೋಡಿ, ನನಗೋಸ್ಕರ ನಾನು ಮನೋಲಿ ಎಂಥದ್ದು ತೊಂಡೆಕಾಯಿ ಫ್ರೈ ಮಾಡ್ತಾಯಿದ್ದೇನೆ. ತುಂಬ ಈಸಿ, ಎಂತ ಇಲ್ಲ. ಉಪ್ಪು ಮತ್ತು ಮೆಣಸು ಹಾಕಿ ಕಲಸಿ ಶಾಲೋ ಫ್ರೈನೂ ಮಾಡ್ಬೋದು, ಡೀಪ್ ಫ್ರೈನೂ ಮಾಡ್ಬೋದು. ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ, ವೆಜ್ ಇದ್ದಾಗ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಆವಾಗ ಈ ರೆಸಿಪಿ ಟ್ರೈ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ತುಂಬ ಟೇಸ್ಟಿ ಆಗ್ತದೆ. ವೆಜ್ಜಲ್ಲೂ ಸಹ ತುಂಬ ಐಟಮ್ಸ್ ಇದೆ, ಮಾಡಿದರೆ ಒಳ್ಳೆ ಆಗ್ತದೆ, ಊಟ ಸೇರ್ತದೆ. ನೋಡಿ, ಇಷ್ಟು ಐಟಮ್ ವೆಜ್ಜಿಗೆ: ಫಿಶ್ ಫ್ರೈ, ತೊಂಡೆಕಾಯಿ ಫ್ರೈ, ಟೊಮೆಟೊ ಸಾರು, ಕರ್ಡ್, ಬಾಯ್ಲ್ಡ್ ರೈಸು. ಈಗ ಈವ್ನಿಂಗ್ ಆಯಿತು, ನಮ್ಮದು ಟೀ ಟೈಮು. ಹಾಗೆ ಇವರಿಗೆ ಟೀ, ನನಗೆ ಮಿಲ್ಕ್, ಅಪ್ಪುಗೂ ಮಿಲ್ಕೆ. ಹಾಗೆ ಟೀ ಆಯಿತು. ಈಗ ನಂದು ಮಿಲ್ಕ್ ಕುಡಿದು ಹೊರಡೋದೀಗ ಮಣಿಪಾಲಕ್ಕೆ. ಹಾಗೆ ಈಗ ಟೀ ಮಾಡ್ತಾಯಿದ್ದೀನಿ, ಮಿಲ್ಕ್ ಮಾಡಿದೆ. ಹಾಯ್, ಗುಡ್ ಈವ್ನಿಂಗ್. ಏನಂದರೆ, ಇವಾಗ ನಾವು ನಮ್ಮದು ಹಬ್ಬ ಬಂತಲ್ಲ, ಬಿಸು, ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗಿಗೆ ಮಣಿಪಾಲ ಆಚೆ ಹೋಗ್ತಾಯಿದ್ದೇವೆ. ಅಲ್ಲೇ ನನ್ನ ಅತ್ತೆ ಮನೆ ಸಹ ಇದೆ. ಹಾಗೆ ಅಲ್ಲಿಗೆ ಹೋಗಿ ಲೇಟ್ ಆಗ್ಬೋದು, ನೋಡುವ. ಇವತ್ತಾದರೆ ಇವತ್ತೇ ಬರೋದು, ಇಲ್ಲಾಂದರೆ ನಿಂತು ನಾಳೆ ಬರುವ ಅಂತಿದ್ದೇವೆ. ನೋಡುವ, ಒಳ್ಳೆದು ಅಪ್ಡೇಟ್ ಎಲ್ಲ ಅಲ್ಲಿ ಹೋದ್ಮೇಲೆ ಹಾಕ್ತೀನಿ ನಾನು. ಓಕೆ, ಬಾಯ್. ಓಲೊಂದು ತೋಡ್ಚಿ ಸರಿ ಮಂತ್ ಉಲ್ಟ ಚಪ್ಪಲ್ ಸರಿ ಪಡಿ ಒಕ್ಕಾರಗತ್ತ. Manipal College. And Mantha. White, orange, pink, purple. Pink, purple. Manipal Hospital. Purple, pink, orange, blue. Manipal Medical College. ಇದು ಮೆಡಿಕಲ್ ಕಾಲೇಜ್ ಅಂತಾರೆ. ಮೆಡಿಕಲ್ ಕಾಲೇಜ್ ಒಂದು ಹಾಸ್ಪಿಟಲ್. ಗಾಡಿ ಸ್ಟಾಪ್ ಊರಗಳಲ್ಲಿ ಸ್ಟಾಪ್ ಇಂಕ್ಲೆ ತಗೊಳ್ಳಿ ಪೋಂದಲ್ಲ ಮಣಿಪಾಲ್ ಕೊರಗಜ್ಜ ನಡೆಗೆ ಕೊರಗಜ್ಜ ಚಾಮಿನಡೆಗೆ
అచ్చి పాపంకలు వడే ఉంటారు కొనగంచనాడే పోందిಲ್ಲ కప్పలప్పుడు ఒక సీడీలో పోడ ఇచ్చపోయిన అజ్జనిల్లడు ಟೆಂಪಲ್ ಬತ್ತಣ್ ಟೆಂಪಲ್ ಬತ್ತಣ್ ಟೆಂಪಲ್ ಮುಂದೆ ಟೆಂಪಲ್ ಟೆಂಪಲ್ ಹೋಗುವಾಗ ಅಂಚಲ್ ಬರೋಣ ಗುಡ್ ಬಾಯ್ ಒಂದು ಬಾಬು ಅಜ್ಜನಿಲ್ಲ ಅಜ್ಜ ಪೂರ ಸೇರಿ ಒಂದು ಪಾಡಿ ಅಂತಲ್ಲ ದಾದ ಪಾಡ್ದೆ ಒಂದು ಪೂರ ಅಜ್ಜನಿಲ್ಲ ಓ ಒಂದು ಕಾರ್ದದ ಇಂಚ ಅಡ್ಡದಿತ್ತೇರು ಅದಕ್ಕೆ ಪೋಗಂಡ ಇರ್ಲಪ್ಪು ಪಿನ್ ಬಡ್ಚಿಗೆನಾ ಸರಿಯಾನೆ ಸರಿ బత్తన్ బాబున్న అచ్చని లోపల అచ్చు మని పేరు ಗೀತ ಕವನಕರು ಗೀತ ನಿದ್ರೆನಾ ఇంకా చాచి మీరు దాదే కుస్తీ ಗಂಗನಾ ಅಕ್ಕ ಎಲ್ಲಿ ಅಣ್ಣನಾ ಅಕ್ಕ ನಿಂದ ಅವಳ ಅಪ್ಪ దాదే కుస్తీ
ಜೋರಿದಾನ ಹೊಡಿತಾನ ನಿಂಗೆ ಹೊಡೆದ್ನಾ ಇವತ್ತು ಹೊಡಿಲಿಲ್ವಾ ಓಹೋ ಅವ್ನು ಭಾರಿ ಪೋಖ್ರಿ ಅವನು ಏನು ನಿಮ್ಮ ಮನೇಲಿ ಸ್ಪೆಷಲ್ ಇವತ್ತು ಚಿಕನಾ ಹೌದು ಚಿಕನ್ ಹಾಂ ಚಿಕನ್ ಸಾರು ಅದ್ರಲ್ಲಿ ಮೊನ್ನೆ ಮೀನು ತಗೊಂಬರ್ಕೋಗಿದ್ದು ಹೌದಾ ನೀನೆಷ್ಟು ಮೀನು ತಿಂದೆ ನಾನು 4 ವಾ 4 ಫಿಶ್ ತಿಂದರಿಗೆ ಕವನ ಇರ್ದಾದ ತಿಂದಾರ ಹಾಂ ಏಯ್ 2 waters 2 ವಾಟರ್ಸಾ 1 water 1 ವಾಟರ್ 2 ವಾಟರ್ ನೀರೊಂದು ಮಂತದೆ ವಾಟ್ ಹೆಲ್ಪ್ ಮಂತೊಂದಲ್ಲ ನೀರು ಲಂಚನೆ ಮನ್ಪಿ ಪುಲೆ ಗೊತ್ತಿಲ್ಲ ನನಗೆ ಎಲ್ಲೆಲ್ಲಿ ಹಾಕಿದ್ದಾನೇನೋ ಅವನು ವಾ ಗೇಟ್ ಭಯಂಕರ ಉಂಡಿರ್ಮ ಸ್ನಾನ ಮಾಡ್ಲಿಕ್ಕಿದೆ ಅಂತೆ ಸ್ನಾನ ಮಾಡಿ ಬಾ ಊಟ ಮಾಡಿ ಬಾ ಸ್ನಾನ ಮಾಡಿ ಊಟ ಮಾಡಿ ಅವ್ನು ಇರ್ತಾನೆ ಇವತ್ತು ನಾಳೆ ಹೋಗೋದು ಬಾ ನನಗೆ ಅಮ್ಮ ಇವತ್ತಿದು ಬ್ಲಾಗ್ ಮುಗೀತು ನಾವು ನಿಲ್ಲಿಲ್ಲ ಅಲ್ಲಿ ನಾಳೆ ಇವನಿಗೆ ಇವತ್ತು ಡ್ರೆಸ್ ಎಲ್ಲ ನಾನು ತಂದಿರಲಿಲ್ಲ ಹಾಗಾಗಿ ನಾನು ಮತ್ತೆ ಹೊರಡ್ವಿ ನಮ್ಮ ಮನೆಗೆ ಓಕೆ ಬಾಯ್ ಗುಡ್ ನೈಟ್ ನಾಳೆ ಇನ್ನೊಂದು ಬ್ಲಾಗಿನೊಟ್ಟಿಗೆ ಸಿಗೋಣ ಟೇಕ್ ಕೇರ್ ಬಾಯ್